ಮನೆಯ ಬಾಗಿಲು ತೆರೆದಿಡುವಂತಿಲ್ಲ, ಮಕ್ಕಳು ಮನೆ ಅಂಗಳದಲ್ಲಿ ಆಟ ಆಡುವಂತಿಲ್ಲ, ಇಲ್ಲಿನ ನಿವಾಸಿಗಳು ರಸ್ತೆಯಲ್ಲಿ ನಡೆದಾಡುವಂತಿಲ್ಲ. ಎಲ್ಲರಲ್ಲೂ ಮನೆ ಮಾಡಿದೆ ಭಯದ ವಾತಾವರಣ. ಈ ಭಯ ಯಾಕಂತೀರಾ? ಮಂಗನ ಕಾಟದಿಂದ ಇಲ್ಲಿನ ಜನತೆ ಹೈರಾಣಾಗಿದ್ದಾರೆ. ಮನ್ನಗುಡ್ಡ ಕಾಂತರಾಜ್ ಶೆಟ್ಟಿ ಲೈನ್ನ ನಿವಾಸಿಗಳು ಏನಿದು ಮಂಗನ ಕಿರಿಕ್? ಈ ವರದಿ ನೋಡಿ. ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ತೋಟಕ್ಕೆ ನುಗ್ಗಿ ಬೆಳೆ ನಾಶ ಮಾಡುವ ಮಂಗಗಳ ದಂಡು ಕಾಣಬಹುದು. ಆದರೆ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾದ, ಅದರಲ್ಲೂ ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಂಗಳೂರಿನಲ್ಲಿ ಇಂತಹದ್ದೊಂದು ಸಮಸ್ಯೆ ಇದೆ ಅಂತೀರಾ? ಕೋತಿಗಳ ಕಾಟ ಜನರಿಗೆ ಪ್ರಾಣ ಸಂಕಟ. ನಗರದ ಮಣ್ಣಗುಡ್ಡೆಯ ಕಾಂತರಾಜ್ ಶೆಟ್ಟಿ ಲೈನ್ನಲ್ಲಿರುವ ನಿವಾಸಿಗಳು ಮಂಗಗಳ ಕಾಟದಿಂದ ಇನ್ನಿಲ್ಲದ ತೊಂದರೆ ಅನುಭವಿಸುತ್ತಿದ್ದಾರೆ. ಮನೆಗಳ ಮೇಲೆ ಮಂಗಗಳು ದಾಳಿ ಮಾಡಿ ಮನೆಯಲ್ಲಿರುವ ದವಸ ಧಾನ್ಯ, ತರಕಾರಿ, ಬಟ್ಟೆಗಳು ಹಾಗೂ ಇನ್ನಿತರ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡುತ್ತವೆ. ತಿಂಡಿ ತಿನಿಸುಗಳನ್ನ ಕಿತ್ತುಕೊಂಡು ಹೋಗುತ್ತದೆ. ಅದನ್ನ ಓಡಿಸಲು ಮನೆ ಮಾಲೀಕರು ಮುಂದಾದ್ರೆ ಅವರಿಗೆ ಕಚ್ಚಲು ಮುಂದಾಗ್ತದೆ. ಮಂಗಗಳ ಕಾಟ ಇದು ತಲೆನೋವಾಗಿ ಪರಿಣಮಿಸಿದೆ. ಇಲ್ಲಿನ ನಿವಾಸಿಯಾಗಿರುವ ವಿನೋದ್ ಅವರು ಮಾತನಾಡಿ, ಆದಷ್ಟು ಬೇಗನೆ ಸಂಬಂಧಪಟ್ಟವರು ಮಣ್ಣಗುಡ್ಡೆ ಪರಿಸರದಲ್ಲಿ ಹೆಚ್ಚುತ್ತಿರುವ ಕೋತಿಗಳನ್ನ ನಿಯಂತ್ರಿಸಲು ಕ್ರಮ ಕೈಗೊಂಡು ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ಅವರ ಒತ್ತಾಯವಾಗಿದೆ. ಇಲ್ಲಿಂದ ಇರುದು ಇತ್ತಿಲ್ಲಿಂದ ಬರ್ತದೆ, ಈಚೆಯಿಂದ ಬಂದು ಇಲ್ಲಿಂದ ಬಂದು ಈ ದರೆಯಿಂದ ಹೋಗಿ ಮನೆಗೆಲ್ಲ ಹಿಂದೆ ಬ್ಯಾಕ್ ಸೈಡ್ ಹೋಗಿ ಹಿಂದೆ ಮನೆಗೆ ಬರ್ತದೆ. ಮನೆಯದು ಬಾಗಿಲು ತೆಗಿಲಿಕ್ಕೆ ಬಿಡುವುದಿಲ್ಲ. ಬಾಗಿಲು ತೆಗೆದ್ರೆ ಸೀದಾ ಒಳಗೆ ಹೋಗ್ತದೆ. ಒಳಗೆ ಹೋಗಿ ಇದ್ದದೆಲ್ಲ ಅಲ್ಲಿ ತರಕಾರಿ ಎಂಥದ್ದು ಬೇಕಾದರೂ ಮೊನ್ನೆ ನನ್ನ ಮನೆಗೆ ಹೋಗಿ ಊಟದು ಇದನ್ನೇ ಕೆಳಗೆ ಹಾಕಿ ಹೋಗಿದೆ ಇಡೀ. ನಮಗೆ ಪುನಃ ಊಟ ಮಾಡಿಗೆ ಇದು ಮಾಡಬೇಕು, ಅಡುಗೆ ಮಾಡಬೇಕು. ಭಾರಿ ಉಪದ್ರ ಉಂಟು ಇಲ್ಲಿ. ಮಕ್ಕಳೆಲ್ಲ ಹೋಗ್ಲಿಕ್ಕಿಲ್ಲ, ಅದು ಅಟ್ಯಾಕ್ ಮಾಡಿದಾಗೆ ಬರ್ತದೆ. ಹೀಗೆ ಮಾಡಿಕೊಂಡು ಈಗ ಒಂದೇ ಇರೋದು, 2-3 ಇತ್ತು, ಈಗ ಒಂದೇ ಇರೋದು. ಎಲ್ಲ ಕೊಂಡೋಗಿದ್ದಾರೆ. ಎಲ್ಲ ಕೊಂಡೋಗಿದೆ ಅಂದರೆ ಅದು ಬರಲಿಲ್ಲ, ಎಲ್ಲಿ ಹೋದದ್ದು ಬರಲಿಲ್ಲ. ಮತ್ತು ಇಲ್ಲಿ ನಾಯಿಗಳ ತುಂಬ ಕಾಟ ಉಂಟು, ಅದರೊಟ್ಟಿಗೆ ಆಡುವುದು. ಅದು ರಾತ್ರಿ 11 ಗಂಟೆಗೆ ಬಂದರೆ ಸಹ ನಿಮಗೆ ಅಲ್ಲಿ ಸಿಗ್ತದೆ ಆಡಲಿಕ್ಕೆ. ಅದು ಎಲ್ಲ ಮನೆಗೆ ಇಲ್ಲಿ ಪೈಪ್ ಇದ್ರದ ಪೈಪ್ ಎಲ್ಲ ಬಿಲ್ಡಿಂಗ್ ಇದೆಲ್ಲ ಅದನ್ನು ಎಳೆದು ಮೇಲೆ ಹೋಗ್ತದೆ. ಅದು ಕಟ್ಟಾಗಿ ಕೆಳಗೆ ಬಿದ್ದಿದೆ. ಎಲ್ಲ ಮನೆಯಲ್ಲಿ ಉಪದ್ರ ಉಂಟು ಇಲ್ಲಿ. ಒಂದು ಮನೆಯಲ್ಲಿ ಉಪದ್ರ ಇಲ್ಲದ ಮನೆ ಇಲ್ಲ. ಮತ್ತು ಅಷ್ಟು ಇದು ಸಹ ಮಾಡ್ತಾರೆ ಇಲ್ಲಿ. ಅದಕ್ಕೆ ಬಂದೆಲ್ಲ ಹಾಕಿ ಬಿಡ್ತಾರೆ, ಒಳಗೆ ಬರೋದು ಬೇಡ ಅಂತ. ನನ್ನ ಮನೆಗೆ ಬಂದದ್ದು ನಾನು ಹೇಳುದು. ನನ್ನ ಮನೆಯಲ್ಲಿ ನನಗೆ 54 ವರ್ಷ ಆಯಿತು. ಇಷ್ಟ ತನಕ ನನ್ನ ಮನೆಯದು ಬಾಗಿಲು ಹಾಕಲಿಲ್ಲ, ಎದುರಿದ್ದು ಹಾಕುವುದಿಲ್ಲ, ಓಪನ್ ಇರುವುದು. ಈಗ ನಾವು ಹೊರಗೆ ಬರುವಾಗಾದರೆ ಬಂದ್ ಮಾಡಿ ಬರಬೇಕು, ಇಲ್ಲಾದರೆ ಒಳಗೆ ಬರ್ತದೆ. ಚಿಕ್ಕ ಮಗಳದ್ದು ಅಟ್ಯಾಕ್ ಮಾಡಿ ಬರ್ತದೆ, ಮಾತ್ರ ಮಾಡುವುದಿಲ್ಲ. ಹೀಗೆ ಬರ್ತದೆ ಓಡಿಕೊಂಡು. ಅವರು ಬರಲಿಕ್ಕೆ ಎದ್ದಾಡ್ತಾರೆ ಎಲ್ಲ. ಇಲ್ಲಿ ಮಾರ್ಗದಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಚೆ ಹೋಗ್ಲಿಕ್ಕೆ ಎಲ್ಲ ಎದ್ದಾಡ್ತಾರೆ. ಮಾಡಿದ್ದಾರೆ, ಅದು ಅವರು ಫಾರೆಸ್ಟ್ನವರನ್ನು ಗೂಡೆಲ್ಲ ಇಟ್ಟಿದ್ದಾರೆ. ಅದು ಅದರಲ್ಲಿ ಬೀಳಲಿಲ್ಲ, ಇಟ್ಟಿದ್ರು ಬಂದು. ಅದು ರಾತ್ರಿ ನಿಮಗೆ ಇನ್ನು 7-8 ಗಂಟೆ ಬಂದರೆ ಅಲ್ಲಿ ದೊಡ್ಡ ಕಾಡು ಉಂಟು, ಕಾಡಾಗಿ ಇಟ್ಟು ಹೋಗಿದ್ದಾರೆ. ಎಲ್ಲ ಬೀಳಲಿಲ್ಲ. ಅದು ಅಷ್ಟು ಹುಷಾರುಂಟು. ಅದು ಫಾರೆಸ್ಟ್ ಬಂದಿದ್ದಾರೆ. ಮೊನ್ನೆ ಸಹ ಒಮ್ಮೆ ಬಂದು ಹೋಗಿದ್ದಾರೆ, 2 ಸಲ ಬಂದಿದ್ದಾರೆ. ಉಪದ್ರ ತುಂಬ ಉಪದ್ರ ಉಂಟು ಇಲ್ಲಿ. ಕೋತಿಗಳ ಕಾಟದಿಂದ ಮಕ್ಕಳು ನೆಮ್ಮದಿಯಿಂದ ಶಾಲೆಗೆ ಹೋಗಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳು ಬರುವಾಗ ತಿಂಡಿ ತಿನಿಸುಗಳನ್ನ ಕೊಂಡು ತಿನ್ನುವುದಕ್ಕೂ ಕೋತಿಗಳು ಬಿಡುತ್ತಿಲ್ಲ. ಬೆಳಗ್ಗೆ ಶಾಲೆಗೆ ಹೋಗುವಾಗ, ಸಂಜೆ ಶಾಲೆಯಿಂದ ಬರುವಾಗ ಕೋತಿಗಳು ಬ್ಯಾಗ್ಗಳನ್ನ ಕಿತ್ತುಕೊಳ್ಳಲು ಮುಗಿಬೀಳುತ್ತವೆ. ಬಲು ಚಾಲಾಕಿ ಈ ಕೋತಿ. ನಾಯಿಯೊಂದಿಗೆ ಚೆನ್ನಾಗಿ ಆಟವಾಡುತ್ತೆ, ಆದರೆ ಮನುಷ್ಯನ ಜೊತೆ ಮಾತ್ರ ವರ್ತನೆಯನ್ನ ಬದಲಾಯಿಸುತ್ತೆ. ಕೋತಿಗಳನ್ನ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನ್ ಇಟ್ಟಿದ್ರೂ ಕೂಡ ಕೋತಿ ಚಾಣಾಕ್ಷತನದಿಂದ ತಪ್ಪಿಸಿಕೊಳ್ಳುತ್ತಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಬರೀ ಬೋನ್ ಇಡುವುದಲ್ಲ, ಅದನ್ನ ಹಿಡಿಯುವ ಪ್ರಯತ್ನ ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.